ನಾನು ಸೆಷನಲ್ಲಿದ್ದಾಗ ನಾನು ನನ್ನ ಫೋನ್ ಯೂಸ್ ಮಾಡಲ್ಲ. ಯಾರು ಫೋನ್ ಮಾಡಿದರೂ ಕೂಡ ನಾನು ರಿಸೀವ್ ಮಾಡಲ್ಲ. ನನ್ನ ಫೋನ್ ನಮ್ಮ ಮೆಂಟರ್ ಆಗಿರುವ ಗೋಪಾಲ್ ಸರ್ ಕೈಯಲ್ಲಿ ಕೊಟ್ಟು ನಾನಿಲ್ಲಿ ಬಂದಿದ್ದೆ. ಗೋಪಾಲ್ ಸರು ಅಲ್ಲಿ ಕೂತ್ಕೊಂಡಿದ್ರು, ಫೋನ್ ಅವರ ಹತ್ರ ಇತ್ತು. ನಾನು ಸೆಷನ್ ಮಾಡ್ತಾ ಇದ್ದೆ. ಸಡನ್ನಾಗಿ ಒಬ್ಬರು IPS ಆಫೀಸರ್ ನನಗೆ ಫೋನ್ ಮಾಡಿದರು. ನನ್ನ ಬೆಸ್ಟ್ ಫ್ರೆಂಡ್ ಅವರು. ಅವರ ಹೆಸರು ಡಾಕ್ಟರ್ ವೇದಮೂರ್ತಿ ಅಂತ. ಗೋಪಾಲ್ ಸರ್ ತೋರಿಸಿದರು, ಹೀಗೆ ವೇದಮೂರ್ತಿ ಸರ್ ಇದು ಫೋನ್ ಬರ್ತಾ ಇದೆ ಅಂತ. ನಾನು ಹೇಳಿದೆ ಇರಲಿ, ಮತ್ತೆ ಮಾತಾಡ್ತೇನೆ ಅಂತ. ಒಂದೇ ನಿಮಿಷದಲ್ಲಿ ನನಗೆ ಮಂಗಳೂರಿದು ಮಾಜಿ ಮಂತ್ರಿಗಳಾಗಿರುವ ಕೃಷ್ಣ ಪಾಲೆಮಾರ್ ಅವರ ಫೋನ್ ಬಂತು. ಗೋಪಾಲ್ ಸರ್ ತೋರಿಸಿದ್ರು, ಪಾಲೆಮಾರ್ ಅವರ ಫೋನ್ ಬಂದಿದೆ ಅಂಥೇಳಿ. ಮತ್ತೆ ಮಾತಾಡ್ತೇನೆ ಅಂಥೇಳಿ ಅಲ್ಲಿ 30 ಸೆಕೆಂಡಲ್ಲಿ ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ನಮ್ಮ ಕಾಲೇಜಿದು ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರ ಫೋನ್ ಬಂತು. ಗೋಪಾಲ್ ಸರ್ ತೋರಿಸಿದ್ರು, ಫೋನ್ ಬಂದಿದೆ ಅಂತ, ಕೊಡಿ ಬಾಸ್, ಇದು ಫೋನ್ ಎಲ್ಲಿದ್ರು ಕೂಡ ನಾನು ತೆಗಿತೇನೆ ಅಂಥೇಳಿ ಫೋನ್ ತೆಗೆದೆ. ಹಲೋ ಸರ್ ಅಂತ ಹೇಳಿದೆ. ಏನು ನನ್ನ ಫೋನ್ ರಿಸೀವ್ ಮಾಡಲ್ಲ ನೀನು ಅಂತ ಕೇಳಿದ್ರು. ಇಲ್ಲ ಸರ್, ನೀವೀಗ ಮಾಡಿದಷ್ಟೇ, ನಾನು ತೆಗ್ದೆ ಅಲ್ಲ ಫೋನು ಅಂತ ಹೇಳಿ. ಆಗ ವಾಯ್ಸಲ್ಲೇ ಗೊತ್ತಾಯ್ತು ನನಗೆ, ಇದು ಮಂಜುನಾಥ್ ಭಂಡಾರಿ ಸರ್ ಅಲ್ಲ, ಇದು ವೇದಮೂರ್ತಿ ಸರ್ ಅಂತ. ಆಗ ನಾನು ಎಣಿಸ್ಕೊಂಡೆ, ಓ ಇವರೆಲ್ಲ ಎಲ್ಲಿಯೋ ಒಟ್ಟಿಗೆ ಕೂತ್ಕೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲ, ಭಂಡಾರಿ ಸರ್ ಶಿವಮೊಗ್ಗದಲ್ಲಿದ್ದರು, ವೇದಮೂರ್ತಿ ಅವರು ರಾಯಚೂರಲ್ಲಿದ್ದರು, ಪಾಲೆಮಾರ್ ಸರ್ ಮಂಗಳೂರಲ್ಲಿದ್ದರು. ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಹೆಸರು ನಾನು ಹೇಳಲ್ಲ. ಆ ಸಾಫ್ಟ್ವೇರ್ ನಾನು ಯೂಸ್ ಮಾಡಿದರೆ ನನ್ನ ಫೋನಲ್ಲಿ, ನಾನು ನಿಮ್ಗೆಲ್ರಿಗೂ ನಿಮ್ಮ ಪ್ರಿನ್ಸಿಪಲ್ ಹೆಸರಿಂದ ಕಾಲ್ ಮಾಡಲಿಕ್ಕಾಗತ್ತೆ, ಮೆಸೇಜು ಮಾಡಲಿಕ್ಕಾಗತ್ತೆ. ಈ ಸೈಬರ್ ಕ್ರಿಮಿನಲ್ಗಳಿಗೆ ಏನು ಮಾಡ್ತಾ ಇದ್ದಾರಂದರೆ, ನಿಮ್ಮ ತಂದೆಯವರಿಗೆ ನಿಮ್ಮ ನಂಬರಿಂದ ಫೋನ್ ಮಾಡ್ತಾರೆ. ನಿಮ್ಮ ತಂದೆಯವರು ನಿಮ್ಮ ಹೆಸರನ್ನು, ಮಗ, ಏನು ಬೇಕಾದ್ರೆ ಅದು ಸೇವ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಅದೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನನ್ನ ಅಪ್ಪ ನನ್ನ ಹೆಸರನ್ನು ಅನಂತ್ ಸನ್ ಅಂತ ಸೇವ್ ಮಾಡಿದ್ದಾರೆ. ಸೊ ಅವರಿಗೆ ಅನಂತ್ ಸನ್ನಿಂದ ಕಾಲ್ ಬರುತ್ತೆ, ಅವ್ರು ಫೋನ್ ಎತ್ತಾರೆ. ಆ ಸೈಬರ್ ಕ್ರಿಮಿನಲ್ ಎಷ್ಟು ಬುದ್ಧಿವಂತ ಇದ್ದಾನೆ ನೋಡಿ. ಅವ ಹೇಳ್ತಾನೆ, ಸರ್ ನಿಮ್ಮ ಮಗ ರೋಡ್ ಕ್ರಾಸ್ ಮಾಡ್ತಾ ಇರುವಾಗ ಆಕ್ಸಿಡೆಂಟ್ ಆಗಿದೆ, ನಾನು ಈಗ ಅವನಿಗೆ ಇದು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಹತ್ರ ಹಣ ಇಲ್ಲ ಚಿಕಿತ್ಸೆಗೆ, ದಯವಿಟ್ಟು ಇದು ನನ್ನ ಗೂಗಲ್ ಪೇ ನಂಬರ್ ಅಂತೇಳಿ ಒಂದು ನಂಬರ್ ಕೊಟ್ಟು 5,000 ರೂಪೀಸ್ ಅಥವಾ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಜನರ ತಂದೆಯವರು ಕಳಿಸ್ಲಿಕ್ಕಿಲ್ಲ ಅಂತೇಳಿ ಕೈ ಮೇಲೆ ಮಾಡಿ. 100% ಎಲ್ಲರ ತಂದೆಯವರು ಅಮೌಂಟನ್ನು ಕಳಿಸ್ತಾರೆ. ಯಾಕೆಂದರೆ ಮಗನ ನಂಬರಿಂದಲೇ ಫೋನ್ ಬಂದಿದೆ ಅಲ್ವಾ. ಸೊ ಅದಕ್ಕೆ ನೀವು ನಿಮ್ಮ ತಂದೆಯವರಿಗೆ, ತಾಯಿಯಂದವರಿಗೆ ಇದೇ ಒಂದು ಪಾಯಿಂಟ್ ಹೇಳಬೇಕು ಇವತ್ತು ಮನೆಗೆ ಹೋಗಿ. ಯಾರೇ ನಿಮಗೆ ಈಗ ಫೋನ್ ಮಾಡಿದರೆ, ನನಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ನನಗೆ ಪೊಲೀಸರು ಹಿಡಿದಿದ್ದಾರೆ, ಏನೇ ಹೇಳ್ಬೋದು, ನನ್ನ ನಂಬರಿಂದಲೇ ಫೋನ್ ಮಾಡಿ. ನೀವು ಆಗ ಕಾಲ್ ಕಟ್ ಮಾಡಬೇಕು. ಕಾಲ್ ಕಟ್ ಮಾಡಿ ಇನ್ನೊಮ್ಮೆ ಅದೇ ನಂಬರಿಗೆ ಡಯಲ್ ಮಾಡಬೇಕು. ಅವರು ಎಲ್ಲಿಯಾದರೂ ಆ ಸಾಫ್ಟ್ವೇರ್ ಯೂಸ್ ಮಾಡಿ ಡಯಲ್ ಮಾಡಿದರೆ ಅದು ಅವರಿಗೆ ಹೋಗಲ್ಲ, ಆ್ಯಕ್ಚುಯಲ್ ನಂಬರಿಗೆ ಕಾಲ್ ಹೋಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮಂಗಳೂರಲ್ಲಿ ಸಾಕಷ್ಟು ಜನರು ಈ ಸೈಬರ್ ಕ್ರೈಮಿಗೆ ಒಳಗಾಗಿದ್ದಾರೆ.